ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಲಯಾಳಿ ಪಿಕ್ಚರನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾದ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲರಲ್ಲಿ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆ ಎಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ಇಲ್ಲಿ ಸೇರಿದ ಎಲ್ಲರಿಗೂ ನಮಸ್ಕಾರ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿಯೆಲ್ಲ ನೋಡ್ಬೋದಂಥ ಚಿತ್ರ. ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯರೆಲ್ಲ ಬಂದು ಈ ಫಿಲ್ಮನ್ನು ನೋಡಿ ಆನಂದಿಸಬೇಕು ಮತ್ತು ಚಿತ್ರತಂಡವನ್ನು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ನಮಸ್ತೆ. ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನು ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಮೊದಲನೇದಾಗಿ ಇದು ಬೇರೆ ಭಾಷೆಯಲ್ಲಿ ನಾನು ನಟನೆ ಮಾಡಿದ್ದು, ಇದು ತುಂಬ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ನನಗೆ ಈ ಲೈಫಲ್ಲಿ ಇದು ಫಸ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ದು. ಹಾಗೆ ಕನ್ನಡದಲ್ಲಿ ಬರ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರತಂಡದ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಆ ಭಾಷೆ ಗೊತ್ತಿರಲಿಲ್ಲ, ಆ ಭಾಷೆಯನ್ನು ಕಲಿಸಿ ನನಗೆ ಶೂಟಿಂಗ್ ಮಾಡುವ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನನಗೆ ಭಾಷೆ ಬರುವುದಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲ ಮೇಡಮ್ ನಿಮಗೆ ಬರ್ತದೆ, ನೀವು ಮಾಡ್ತೀರಾ, ಆ ಧೈರ್ಯದಿಂದ ನಾನು ಶೂಟಿಂಗ್ ಮಾಡಿದ್ದೀನಿ. ಹಾಗಾಗಿ ಚಿತ್ರತಂಡದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರಿಗೆ, ಅನ್ನದಾತರು, ಅವರು ಅನ್ನದಾತರು ನಮಗೆ ಅನ್ನ ಕೊಟ್ಟಿದ್ದಾರೆ. ಕಲಾವಿದರಿಗೆ ಅನ್ನದಾತರು ಅನ್ನ ಕೊಡ್ತಾರೆ ಅಂದರೆ ಈ ಫಿಲ್ಮ್ ರಿಲೀಸ್ ಆದಾಗ ಪ್ರತಿಯೊಬ್ಬ ಕುಟುಂಬದವರು, ಪ್ರತಿಯೊಬ್ಬ ಫ್ಯಾಮಿಲಿಯವರು ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ ಅವರು ಮುಂದಿನ ಇನ್ನೂ ಹಲವಾರು ಸಿನಿಮಾ ಮಾಡಬೇಕು. ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರು ಆ್ಯಕ್ಟಿಂಗ್ ಮಾಡಬೇಕು, ಅವರ ಅವಕಾಶ ಕೊಡಬೇಕು. ನಮ್ಮ ಕಲಾವಿದರನ್ನು ಬೆಳೆಸೋದೇ ಸಿನಿಮಾದ ನಿರ್ಮಾಪಕರು. ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಇನ್ನಷ್ಟು ಪ್ರಪಂಚಕ್ಕೆ ಮುಟ್ಟುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶುಭ ಹಾರೈಸ್ತಿದ್ದೀನಿ ಸರ್. ನಿಮ್ಮೆಲ್ಲರಿಗೂ ಚಿತ್ರತಂಡಕ್ಕೂ ನನ್ನದು ಥ್ಯಾಂಕ್ಸ್. ಹಾಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ. ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದು ವಿಷಯ ಹೇಳಬೇಕಂದ್ರೆ, ನಾನು ಕಾಂತಾರದಲ್ಲಿ ಸೊಪ್ಪು ಅಂದರೆ ಕಾಂತಾರ ರಿಲೀಸ್ ಆದಾಗ ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಆದರೆ ಸುರಸರಿಗೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅದು ಹೇಳಲೇಬೇಕು. ಯಾಕಂದರೆ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಮಾಡಿದ್ದೆ ಸುರೇಶ್ ಶೆಟ್ಟಿ ಸರ್. ಯಾಕಂದರೆ ನಾನಿವತ್ತು ಇಲ್ಲಿದ್ದೇನೆಂದರೆ ಒಂದು ಕಾರಣ ಅವರು ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಅವರ ಸಪೋರ್ಟಿಂಗ್ ನನಗೆ ಯಾವತ್ತೂ ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಎಂಬುದು ಒಂದಷ್ಟು ಜನರಿಗೆ ಕನಸಿನ ಬುದ್ಧಿ, ಒಂದಷ್ಟು ಜನರಿಗೆ ತುತ್ತಿನ ಬುದ್ಧಿಯಾಗಿದೆ. ಈ ಚಂದ್ರಕಲಾ ಅವರಿಗೆ ಹಾಗೆ ನಮಗೂ ಮುಂಚಿನಿಂದಲೂ ಗಡಿನಾಡಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ ಅಂತ ಅದರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ತುಂಬ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆಯದಾಗಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಬೊಂಬಾಟ್ ಸಿನಿಮಾಸ್ನ ಸೂರಜ್ ಅವರಿಗೊಂದು ಮೆಚ್ಚುಗೆಯ ಚಪ್ಪಾಳೆ ತಟ್ಟಬೇಕು. ಯಾಕಂದರೆ ಈ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮಂಗಳೂರಿಗೆ ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾವನ್ನು ಗೆಲ್ಲಿಸಬೇಕು, ಏನಾದರೂ ಅದಕ್ಕೆ ಕೊಡುಗೆ ಕೊಡಬೇಕೆಂಬ ದೊಡ್ಡ ಪ್ರಯತ್ನ ನಮ್ಮ ಸೂರಜ್ ಅವರದ್ದು. ಸೊ ಹ್ಯಾಟ್ಸ್ ಆಫ್ ಸೂರಜ್ ಅವರೇ, ಧನ್ಯವಾದ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಸಿನಿಮಾಕ್ಕೆ. ಯಾಕಂದರೆ ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರು ಬದುಕುವುದು. ಸೊ ಎಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಅಚ್ಯುತ ಅವತಾರ ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದರೆ, ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಬಾಲನ್ ದಿ ಬಾಯ್ ಅನ್ನೋವಂಥ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಆ ಸಿನಿಮಾವನ್ನು ನೋಡಿದಂಥ ಸೂರಜ್ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡಲಿಕ್ಕೆ, ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿ. ಇವತ್ತು ನಾನು ಇಲ್ಲಿ ಬಂದು ನಿಲ್ಲಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ, ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗಲಿ.
ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಿರ್ಮಾಪಕರು ನಮ್ಮಂಥ ಕಲಾವಿದರನ್ನು ಬೆಳೆಸುವವರು, ನಮ್ಮಂಥ ಕಲಾವಿದರನ್ನು ಬೆಳೆಸುವ ನಿರ್ಮಾಪಕರು, ಸಾರ್ವಜನಿಕರು, ಪ್ರೇಕ್ಷಕರು ಬಂದು ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಗೆದ್ದಂತೆ. ಇನ್ನೊಂದು ಸಿನಿಮಾ ಮಾಡುವಾಗ ನಮ್ಮ ನೆನಪಿರುತ್ತೆ, ಸರ್ ಅವರಿದ್ದಾರೆ ಅವರನ್ನು ಹಾಕೋಣ ಅಂತ ಹೇಳ್ತಾರೆ, ಅದು ನಮಗೆ ಪ್ಲಸ್. ದಯವಿಟ್ಟು ಆ ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸೂರಜ್, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮನ್ನು ಏರ್ಪಡಿಸಿದ್ದಕ್ಕೆ. ಐ ಥಿಂಕ್ ಫಸ್ಟ್ ಮಲಯಾಳಿ ಫಿಲ್ಮ್ ಆಗಿರಬೇಕು ಇಲ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಅಂದರೆ ತುಳುವಲ್ಲಿ ನಾವು ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅದೇ ಇಂಟ್ರೆಸ್ಟಿಂದ ಬಂದದ್ದು, ಅಂದರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ತುಳುವರು ಕೈ ಹಿಡಿದ್ರೆ ಒಂದು ಮಾತಿದೆ, ಬುದ್ಧೂರ್ನವ್ರ ಕೈ ಹಿಡಿದ್ರೆ ಹದ್ದೂರು ಕೈ ಹಿಡ್ದಂತೆ, ತುಳುವರು ಕೈ ಹಿಡಿದ್ರೆ ಲೋಕನೇ ಕೈ ಹಿಡ್ದಂತೆ ಅನ್ನೋ ಮಾತಿದೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ, ಮತ್ತು ಮುಖ್ಯವಾಗಿ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಸಿನಿಮಾ ನೋಡಿ ನೆಕ್ಸ್ಟ್ ಮಾತಾಡೋಣ. ಥ್ಯಾಂಕ್ ಯು.